ಇಂದು ಎಳ್ಳಮವಾಸ್ಯೆ. ಗತಿಸಿದ ಹಿರಿಯರನ್ನ ಹೋಮ ಹವನ ತರ್ಪಣದ ಮೂಲಕ ನೆನೆಯುವ ದಿನ. ಕರಾವಳಿಯಲ್ಲಿ ಜನ ಕಡಲ ತಡಿಯಲ್ಲಿ ಎಳ್ಳು ತರ್ಪಣ ನೀಡಿ ಹಿರಿಯರಿಗೆ ಗೌರವ ಸೂಚಿಸಿದ್ರು. ಸಾಧಾರಣವಾಗಿ ಡಿಸೆಂಬರ್ ತಿಂಗಳಲ್ಲಿ ಎಳ್ಳಿನಷ್ಟು ಚಳಿ ಕಡಿಮೆಯಾಗಿ ಎಳ್ಳಿನಷ್ಟು ಬಿಸಿಲು ಹೆಚ್ಚಾಗುವುದರಿಂದ ಈ ಅಮಾವಾಸ್ಯೆಯನ್ನ ಎಳ್ಳಮವಾಸ್ಯೆ ಎಂದು ಕರೆಯುತ್ತಾರೆ. ಆದರೆ ಕರಾವಳಿಯಲ್ಲಿ ಜನರು ಗತಿಸಿದ ತಮ್ಮ ಕುಟುಂಬದ ಹಿರಿಯರಿಗೆ ತಿಲಹೋಮ, ಹೋಮ ತರ್ಪಣ ಇತ್ಯಾದಿಗಳನ್ನು ನೆರವೇರಿಸುವ ಮೂಲಕ ಎಳ್ಳಮವಾಸ್ಯೆಯನ್ನ ಆಚರಿಸಿದ್ರು. ಉಡುಪಿ ಜಿಲ್ಲೆಯ ಮಲ್ಪೆ, ಕಾಪು ಕಡಲ ತೀರದಲ್ಲಿ ಹೋಮ ಹವನ ಮತ್ತು ತರ್ಪಣದ ಮೂಲಕ ಪಿಂಡ ಪ್ರದಾನಗೈದ್ರು. ರಾಜ್ಯದ ಇತರ ಭಾಗದಲ್ಲಿ ಭೂತಾಯಿಗೆ ವಿವಿಧ ಬಗೆಯ ಖಾದ್ಯಗಳನ್ನು ಸಮರ್ಪಿಸುವುದು ವಾಡಿಕೆ. ಅಲ್ಲದೆ ಬೇರೆ ಬೇರೆ ಕಡೆಗಳಲ್ಲಿ ಎಳ್ಳಮವಾಸ್ಯೆಯನ್ನ ವಿವಿಧ ರೀತಿಯಲ್ಲಿ ಆಚರಿಸುತ್ತಾರೆ. ಇನ್ನು ಸಮುದ್ರ ಸ್ನಾನ ಮಾಡುವುದಕ್ಕೆ ವೈಜ್ಞಾನಿಕ ಕಾರಣವೂ ಇದೆ. ಚಳಿಗಾಲದಲ್ಲಿ ಚರ್ಮವ್ಯಾಧಿ ಹೆಚ್ಚಾಗಿ ಬಾಧಿಸುವುದರಿಂದ ಸಮುದ್ರ ಸ್ನಾನ ಇದಕ್ಕೆ ಪರಿಹಾರ. ಈ ಕಾರಣದಿಂದ ಎಳ್ಳಮವಾಸ್ಯೆ ದಿನ ಅಧಿಕ ಜನ ಸಮುದ್ರ ಸ್ನಾನ ಮಾಡುತ್ತಾರೆ. ಒಟ್ಟಾರೆಯಾಗಿ ಕರಾವಳಿಯ ಜನ ಗತಿಸಿದ ಹಿರಿಯರನ್ನ ವರ್ಷದಲ್ಲಿ ಎಳ್ಳಮವಾಸ್ಯೆಯ ದಿನ ಭಕ್ತಿಯಿಂದ ಪೂಜಿಸಿ ನೆನೆಯುತ್ತಾರೆ. ಒಟ್ಟಿನಲ್ಲಿ ಎಳ್ಳಮವಾಸ್ಯೆಯ ದಿನ ಕರಾವಳಿಯ ಜನ ಹಿರಿಯರಿಗೆ ತರ್ಪಣಗೈದು ಅಗಲಿದವರನ್ನ ನೆನಪಿಸಿಕೊಂಡ್ರು. ಜೊತೆಗೆ ಚಳಿಗಾಲದ ತೀವ್ರತೆಯ ನಡುವೆಯೂ ಮುಂಚಾನೆಯಿಂದಲೇ ಸಮುದ್ರಕ್ಕೆ ಆಗಮಿಸಿ ಸ್ನಾನ ಮಾಡುವ ಮೂಲಕ ಚರ್ಮವ್ಯಾಧಿಯಿಂದ ದೂರವಾಗಲಿದ್ದಾರೆ. ಒಟ್ಟಾರೆಯಾಗಿ ತುಳುನಾಡಿನ ವಿಶಿಷ್ಟ ಆಚರಣೆಗಳಲ್ಲಿ ಒಂದಾದ ಎಳ್ಳಮವಾಸ್ಯೆಯನ್ನ ಜನರು ಭಕ್ತಿಯಿಂದ ಆಚರಿಸಿಕೊಂಡ್ರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.